ತ್ಯಾಜ್ಯ ಸಮಸ್ಯೆ ತೀವ್ರ, ಸಾರ್ವಜನಿಕರ ಆಕ್ರೋಶ, ಚುನಾವಣಾ ಬಹಿಷ್ಕಾರ ಎಚ್ಚರಿಕೆ. ಮಂಜೇಶ್ವರ ಪಂಚಾಯತ್ ವ್ಯಾಪ್ತಿಯ ಸಾರ್ವಜನಿಕ ಸ್ಥಳಗಳು ತ್ಯಾಜ್ಯದ ಕೂಪಗಳಾಗಿ ಮಾರ್ಪಟ್ಟಿದ್ದು, ಇಡೀ ಪರಿಸರ ದುರ್ವಾಸನೆಯಿಂದ ನರಳುತ್ತಿದೆ. ಮಳೆಗಾಲ ಆರಂಭಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇರುವ ಹಿನ್ನೆಲೆಯಲ್ಲಿ ತ್ಯಾಜ್ಯ ನಿರ್ವಹಣೆಗೆ ಯಾವುದೇ ಶಾಶ್ವತ ಪರಿಹಾರ ಕಾಣದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರಮುಖ ರಸ್ತೆ ಬದಿಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಕಸದ ರಾಶಿಗಳು ಗುಡ್ಡದಂತೆ ಜಮಾಯಿಸಿದ್ದು, ಪ್ಲಾಸ್ಟಿಕ್ ಚೀಲಗಳು, ಕೊಳೆತ ಆಹಾರ ಪದಾರ್ಥಗಳು ಮತ್ತು ಮೃತ ಪ್ರಾಣಿಗಳ ಅವಶೇಷಗಳಿಂದ ಪರಿಸರ ಅಸ್ವಚ್ಛವಾಗಿದೆ. ಇದರಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಹೆಚ್ಚಿದ್ದು, ಶಾಲಾ ಮಕ್ಕಳು ಮತ್ತು ಪಾದಾಚಾರಿಗಳು ಮೂಗು ಮುಚ್ಚಿಕೊಂಡೇ ಸಂಚರಿಸುವ ದುಸ್ಥಿತಿ ನಿರ್ಮಾಣವಾಗಿದೆ. ಪರಿಸರ ಸಮಸ್ಯೆಗಳ ಬಗ್ಗೆ ನಿರ್ಲಕ್ಷ್ಯ ತೋರಿದ ಜನಪ್ರತಿನಿಧಿಗಳು ಚುನಾವಣೆ ಸಮೀಪಿಸುತ್ತಿದ್ದಂತೆ ಮಾತ್ರ ಸಕ್ರಿಯರಾಗುತ್ತಿರುವುದಕ್ಕೆ ಸಾರ್ವಜನಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಭಿವೃದ್ಧಿಯ ಹೆಸರಿನಲ್ಲಿ ಭರವಸೆ ನೀಡುವವರು ವಾಸ್ತವ ಸಮಸ್ಯೆಗಳನ್ನು ಕಡೆಗಣಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಮಂಜೇಶ್ವರ ಎಂಬುದು ಈಗ ತ್ಯಾಜ್ಯದಿಂದ ಕೂಡಿದ ಒಂದು ಪ್ರದೇಶವಾಗಿ ಮಾರ್ಪಾಡಾಗಿದೆ. ಯಾಕೆಂತ ಹೇಳಿದರೆ ಗ್ರಾಮೀಣ ರಸ್ತೆಗಳ ಎರಡೂ ಬದಿಗಳಲ್ಲಿ ತ್ಯಾಜ್ಯಗಳು ತುಂಬಿ ತುಳುಕಾಡುತ್ತಿದೆ. ಮಂಜೇಶ್ವರ ಶಾಸಕರಾಗಲಿ, ಇಲ್ಲಿ ಆಡಳಿತ ಮಾಡುವ ಮುಸ್ಲಿಂ ಲೀಗಿನ ಪಂಚಾಯತ್ಗಳಾಗಲಿ ಯಾವುದೇ ರೀತಿಯ ತ್ಯಾಜ್ಯ ನಿರ್ವಹಣಾ ಘಟಕಗಳಿಗೆ ಇಲ್ಲಿ ಸ್ಥಾಪನೆಗೆ ಅನುಮತಿಯನ್ನು ಇನ್ನೂ ಕೊಟ್ಟಿಲ್ಲ. ಅದರ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಮಂಜೇಶ್ವರ, ಮಂಗಲ್ಪಾಡಿ, ಅದೇ ರೀತಿಯಲ್ಲಿ ಕುಂಬಳೆ ಪಂಚಾಯತಿನ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡುವಂಥ ಒಂದೇ ಒಂದು ವ್ಯವಸ್ಥೆಗಳು ಇಲ್ಲಿ ಕಾಣ್ತಾ ಇಲ್ಲ. ಮಾತ್ರವಲ್ಲ, ಎಷ್ಟು ನಿರ್ಲಕ್ಷ್ಯತೆ ಅಂತ ಹೇಳಿದರೆ, ಮಂಜೇಶ್ವರ ಶಾಸಕರಾದ ಎ.ಕೆ.ಎಂ. ಅಶ್ರಫ್ ಅವರ ಮನೆಗೆ ಹೋಗುವಂಥ ದಾರಿಯ ಎರಡೂ ಕಡೆಗಳಲ್ಲಿ ಬಿದ್ದಿರುವಂತಹ ತ್ಯಾಜ್ಯಗಳನ್ನು ಗಮನಿಸಿದರೆ ಜನತೆಗೆ ಗೊತ್ತಾಗ್ತದೆ ಮಂಜೇಶ್ವರದ ವಿಕಸನ ಏನಾಗಿದೆ ಅಂತೇಳಿ. ಆದ್ದರಿಂದ ತ್ಯಾಜ್ಯ ಎಂಬುದು ಮಾರಕವಾದ ರೋಗಗಳಿಗೆ, ಮಾರಕವಾದಂತಹ ಸಾಂಕ್ರಾಮಿಕ ರೋಗಗಳಿಗೆ ಕಾರಣವಾಗುವಂಥ ಒಂದು ತ್ಯಾಜ್ಯ. ಆದ ಕಾರಣ ತ್ಯಾಜ್ಯ ವಿಲೇವಾರಿಗೆ ವ್ಯವಸ್ಥಿತವಾದಂಥ ವ್ಯವಸ್ಥೆಗಳನ್ನು ಮಂಜೇಶ್ವರದ ಅಲ್ಲಿ ಇನ್ನೂ ಕೂಡ ಮಾಡಿಲ್ಲ ಎಂಬುದು ವಿಪರ್ಯಾಸ. ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಶುಚಿತ್ವ ಮಿಷನ್ನ ಫಂಡ್ ಬರುತ್ತದೆ, ಅದೇ ರೀತಿಯಲ್ಲಿ ಅನೇಕ ಫಂಡ್ಗಳು ತ್ಯಾಜ್ಯ ನಿರ್ವಹಣೆಗೆ ಬರುತ್ತದೆ. ಆದರೆ ಯಾವುದೇ ಫಂಡ್ಗಳನ್ನು ಉಪಯೋಗಿಸುವಲ್ಲಿ ಮಂಜೇಶ್ವರ ಶಾಸಕರು ವಿಫಲರಾಗಿದ್ದಾರೆ. ಆದ್ದರಿಂದ ಮಂಜೇಶ್ವರ ಶಾಸಕರ ಈ ಬೇಜವಾಬ್ದಾರಿತನದಿಂದಾಗಿ ಮಂಜೇಶ್ವರ ಇಂದು ತ್ಯಾಜ್ಯಗಳ ರಾಶಿಯ ಮಧ್ಯದಲ್ಲಿ ಇದೆ ಎಂಬುದನ್ನು ನಾವು ತಿಳಿಯಪಡಿಸುತ್ತೇವೆ. ಮಂಜೇಶ್ವರದ ಜನತೆ ಈ ಬಾರಿ ತ್ಯಾಜ್ಯ ವಿಲೇವಾರಿಗೆ ಶಾಶ್ವತ ಪರಿಹಾರ ಒದಗಿಸದಿದ್ದರೆ ಮುಂಬರುವ ಚುನಾವಣೆಯನ್ನು ಬಹಿಷ್ಕರಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ.